ಬಿಸಿ ರೋಡು ಪುಂಜಾಲಕಟ್ಟೆ ರಸ್ತೆಯ ಸುಗಮ ಸಂಚಾರಕ್ಕೆ ರಾತ್ರಿ ಹೊತ್ತಿನಲ್ಲಿ ಸುಗಮ ಸಂಚಾರಕ್ಕೆ ಅಳವಡಿಸಲಾಗಿದ್ದಂತಹ LED ದೀಪಗಳು ಸದ್ಯ ಕಾಣೆಯಾಗಿವೆ. ಇದು ದುರಸ್ತಿಗಾಗಿ ತೆಗೆದಿದ್ದಾರೋ ಅಥವಾ ಯಾರಾದರೂ ಕದ್ದುಕೊಂಡು ಹೋಗಿದ್ದಾರೋ ಇನ್ನೂ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ರಸ್ತೆ ಅಗಲೀಕರಣಗೊಂಡು ಬಹಳ ಸಮಯ ಆದರೂ ಆ ಬಳಿಕ ರಸ್ತೆ ದೀಪದ ವ್ಯವಸ್ಥೆಗಳನ್ನು ಹಾಕಲಾಗಿದೆ, ಬೀದಿ ದೀಪದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆದರೆ ಒಟ್ಟು 18.85 ಕಿಲೋಮೀಟರ್ನಷ್ಟು ಅಭಿವೃದ್ಧಿಗೊಂಡು 3.85ರಷ್ಟು ಹೆದ್ದಾರಿಯನ್ನು ಚತುಷ್ಪಥ ಹೆದ್ದಾರಿಯಾಗಿ ಅಭಿವೃದ್ಧಿಪಡಿಸಿ ಅವುಗಳ ಡಿವೈಡರ್ ಮಧ್ಯೆ ಎರಡೂ ಬದಿಗಳಿಗೆ ಪೂರಕವಾಗಿ ತಂತಿಗಳ ಮೂಲಕ ಪ್ರತ್ಯೇಕವಾಗಿ LED ದೀಪಗಳನ್ನು ಅಳವಡಿಸಲಾಗಿತ್ತು. ರಸ್ತೆಯ ವ್ಯಾಪ್ತಿಯು ಬಂಟ್ವಾಳ ಪುರಸಭೆ ವ್ಯಾಪ್ತಿಗೆ ಬರುವುದರಿಂದ ಬೀದಿ ದೀಪಗಳನ್ನು ಪುರಸಭೆಯ ನಿರ್ವಹಣೆ ಮಾಡಬೇಕಿದ್ದರೂ ಪುರಸಭೆ ಅಧಿಕಾರಿಗಳ ಬಳಿ ಕೇಳಿದರೆ ನಾವು ಹ್ಯಾಂಡ್ ಓವರ್ ಪಡೆದಿಲ್ಲ, ಇಲಾಖೆಯಿಂದ ಪತ್ರ ಬಂದಿದೆ ಎಂಬ ಉತ್ತರವನ್ನು ನೀಡ್ತಾ ಇದ್ದಾರೆ. ಹ್ಯಾಂಡ್ ಓವರ್ ಪಡೆಯದೆ ಬೀದಿ ದೀಪಗಳು ಉರಿಯುತ್ತಿದ್ದು ಹೇಗೆ, ಅದನ್ನು ನಿತ್ಯ ಉರಿಸುವವರು ಯಾರು ಎಂಬ ಪ್ರಶ್ನೆಗಳು ಉದ್ಭವಿಸುತ್ತವೆ. ಒಟ್ಟು ಸುಮಾರು 80 ಕಂಬಗಳಲ್ಲಿ 160 ದೀಪಗಳನ್ನು ಅಳವಡಿಸಲಾಗಿದ್ದು, ಆದರೆ ಇದೀಗ ಸಾಕಷ್ಟು ಕಂಬಗಳಲ್ಲಿ ಒಂದು ಬದಿ LED ಬಲ್ಬ್ಗಳು ಕಾಣೆಯಾಗಿವೆ.